ಮಾರುಕಟ್ಟೆಯಲ್ಲಿ ಕೊಬ್ಬರಿ ಬೆಲೆ ಗಣನೀಯ ಪ್ರಮಾಣದಲ್ಲಿ ಕುಸಿದು ಹೋಗಿದ್ದು, ಇದರಿಂದ ನಲುಗಿ ಹೋಗಿರುವ ಬೆಳೆಗಾರರಿಗೆ ಇದೀಗ ಬೆಂಬಲ ಬೆಲೆ ಖರೀದಿ ಮಾಡುತ್ತಿರುವ ಸಂದರ್ಭದಲ್ಲಿಯೂ ಗುಣಮಟ್ಟ ಪರೀಕ್ಷೆ ಎಂಬ ನೆಪದಲ್ಲಿ ಕೊಬ್ಬರಿ ದಾಸ್ತಾನನ್ನು ತಿರಸ್ಕಾರ ಮಾಡುತ್ತಿರುವುದು ಬೆಳೆಗಾರರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹೌದು, ಜಿಲ್ಲೆಯ ತಿಪಟೂರು ಹಾಗೂ ತುರುವೇಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನಫೆಡ್ನಲ್ಲಿ ಕೊಬ್ಬರಿ ಖರೀದಿ ವೇಳೆ ಗುಣಮಟ್ಟದಿಂದ ಕೂಡಿಲ್ಲ ಎಂದು ಸಾಕಷ್ಟು ಕೊಬ್ಬರಿಯನ್ನು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಇದರಿಂದ ಕಂಗಾಲಾಗಿರುವ ಬೆಳೆಗಾರರು ಮಾರುಕಟ್ಟೆಯಲ್ಲಿ ಹೊರಗಡೆ ಕನಿಷ್ಠ ಬೆಲೆಗೆ ಮಾರಾಟ ಮಾಡುತ್ತಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನ್ಯಾಫೆಡ್ ಖರೀದಿಸುತ್ತಿರುವ ಅದರ ಮಾನದಂಡ ಪ್ರಕಾರ ಕೊಬ್ಬರಿಯು ಸ್ಪಷ್ಟವಾದ ಗಾತ್ರದಲ್ಲಿರಬೇಕು. ಹೀಗಿದ್ದರೆ ಮಾತ್ರ ಅದನ್ನು ಖರೀದಿಸಲಾಗುವುದು. ಅಲ್ಲದೆ ಉಷ್ಣಾಂಶ ಇರುವಂತಹ ಕೊಬ್ಬರಿಯನ್ನು ಖರೀದಿಸಲು ನೆಫೆಡ್ ಹಿಂದೇಟು ಹಾಕುತ್ತಿದೆ. ಇದು ಕೊಬ್ಬರಿ ಬೆಳೆಗಾರರಿಗೆ ಸಾಕಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದೆ. ಕೆಡಿಪಿ ಸಭೆಯಲ್ಲಿ ಪ್ರಾತ್ಯಕ್ಷಿತೆ ನೀಡಿರುವ ಕೊಬ್ಬರಿ ಖರೀದಿಯಲ್ಲಿ ಆಗುತ್ತಿರುವ ಅನ್ಯಾಯ ವಿವರಿಸಿದ ಶಾಸಕ ಎಂಟಿ ಕೃಷ್ಣಪ್ಪ ಕೊಬ್ಬರಿ ಬೆಳೆಗಾರರಿಗೆ ಆಗುತ್ತಿರುವ ಅನ್ಯಾಯ ವಿವರಣೆ ನೀಡಿದರು. ನಫೆಡ್ನಲ್ಲಿ ಕೊಬ್ಬರಿ ಖರೀದಿ ವೇಳೆ ಗುಣಮಟ್ಟದಲ್ಲ ಎಂದು ತಿರಸ್ಕಾರ ಮಾಡುತ್ತಿದ್ದು, ಅವೈಜ್ಞಾನಿಕವಾಗಿ ಅಧಿಕಾರಿಗಳು ಕೊಬ್ಬರಿ ಗುಣಮಟ್ಟ ಅಳೆಯುತ್ತಿದ್ದಾರೆ ಎಂದು ದೂರಿದರು. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಬೆಲೆ ಕ್ವಿಂಟಾಲ್ಗೆ ರೂಪಾಯಿ 7,705ಗಳಿಗೆ ಮಾರಾಟವಾಗುತ್ತಿದೆ. ಈ ಬೆಲೆಯು ಇತ್ತೀಚಿನ ವರ್ಷಗಳಲ್ಲಿ ಅತಿ ಕನಿಷ್ಠ ಬೆಲೆ ಎಂದು ಪರಿಗಣಿಸಲಾಗುತ್ತಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಕ್ವಿಂಟಾಲ್ಗೆ ಕನಿಷ್ಠ 13,000ಗಳಿಗೆ ಬಿಕರಿಯಾಗಿತ್ತು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಅರ್ಧದಷ್ಟು ಬೆಲೆಗೆ ಬಿಕರಿಯಾಗುತ್ತಿದೆ. ಈಗಾಗಲೇ ತೋಟ ನಿರ್ವಹಣೆ ದೃಷ್ಟಿಯಿಂದ ರೈತರು ಅಪಾರ ಪ್ರಮಾಣದಲ್ಲಿ ಗೊಬ್ಬರ, ನೀರಾವರಿ ಸೇರಿದಂತೆ ಅನೇಕ ಖರ್ಚು ವೆಚ್ಚಗಳನ್ನು ಮಾಡಿ ಕಳೆದ ವರ್ಷದಂತೆ ಲಾಭಾಂಶ ಪಡೆಯುವ ಸಂತಸದಲ್ಲಿದ್ದರು. ಆದರೆ ಮಾರುಕಟ್ಟೆಯಲ್ಲಿನ ಸ್ಥಿತಿಗತಿಯಿಂದ ವಿಧಿಯಿಲ್ಲದೆ ಕನಿಷ್ಠ ಬೆಲೆಗೆ ಮಾರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಸರ್ಕಾರದ ಬೆಂಬಲ ಬೆಲೆಯಡಿ ಮಾರಾಟ ಮಾಡಲು ಹೋದ ರೈತರಿಗೂ ಅಲ್ಲಿನ ಗುಣಮಟ್ಟ ಪರೀಕ್ಷೆ ಹಾಗೂ ನಿಯಮಾವಳಿಗಳು ಇನ್ನಷ್ಟು ಆರ್ಥಿಕ ಸಂಕಷ್ಟಕ್ಕೆ ನಿರ್ಮಾಣವಾಗಿದೆ. ನಿಮಗೆ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ. ನಾನು ಆರ್ಎನ್ಸಿಗೆ ಹೋಗಿ ಏನಾಗಿದೆ, ಇದು ಗ್ರೇಡ್ ಫಿಕ್ಸ್ ಮಾಡೋದು. ಈ ಗ್ರೇಡ್ ಫಿಕ್ಸ್ ಮಾಡೋಕ್ಕೆ ಫ್ಯಾಕ್ಟ್ರಿ ಮಾಡಿದ್ವಾ, ಇಷ್ಟೇ ಮಾಡಲಿಕ್ಕೆ ಅಂತ ನಫ್ತು ಸಾಕು ಎಲ್ಲ ಹೋಗ್ತದೆ. ಇದರಲ್ಲಿ ಏನಾಗಿದೆ, ಇದು ನೋಡಿ ಸರ್ ಅಧ್ಯಕ್ಷ, ಇದು ಕೆಳಗಡೆ ಹೋಗುತ್ತೆ. ಇದು ಎಲಿಜಿಬಿಲಿಟಿ ಬರೋಲ್ಲ. ಯಾಕೆ ಎಲಿಜಿಬಿಲಿಟಿ ಬರೋಲ್ಲ? ಇದು ಬೆಂಡು ಬೆಳೆಯೋದು ನ್ಯಾಚುರಲ್ ಆಗಿ ಸಣ್ಣ ದಪ್ಪ ರೈತ ಏನು ಬೆಳಿತಾನೆ ಅದ್ರ ಮೇಲೆ ಬರ್ತವೆ. ಒಳ್ಳೆ ಚೆನ್ನಾಗಿ ಪುಷ್ಟಿಯಾಗಿ ಗಿಡ ಇಟ್ಕೊಂಡು ದಪ್ಪನ ಬರ್ತವೆ. ಸ್ವಲ್ಪ ಬಾಲಲ್ಲಿರೋವು ಈ ಸಣ್ಣ ಬರ್ತವೆ. ಇದನ್ನ ನೀವು ಗ್ರೇಡ್ ಮಾಡಿದ್ರೆ ಹೇಗೆ? ನೀವು ರಿಜೆಕ್ಟ್ ಮಾಡಬೇಕಾದ್ರೆ ಇದು ಚಂದ್ರಿಕೆ ಬಂದಿದ್ದು ಪಶ್ಮಿ ಇದ್ರೆ ರಿಜೆಕ್ಟ್ ಮಾಡಿ. ಒಳ್ಳೆ ಕೊಬ್ಬರಿ ಯಾಕೆ ರಿಜೆಕ್ಟ್ ಮಾಡ್ತೀರಿ? ದಯಮಾಡಿ ಆರ್ಎನ್ಸಿಗೆ ಡೈರೆಕ್ಷನ್ ಕೊಡಬೇಕು. ಇದನ್ನ ಸಾಮೂಹಿಕವಾಗಿ ರಿಜೆಕ್ಟ್ ಮಾಡಬಾರ್ದು. ಗ್ರೇಡ್ ಮಾಡಿದ್ರೆ ಮೊದಲನೇ ತಪ್ಪು. ಬೆಳಿಗ್ಗೆ ನಾನು ನ್ಯಾಫೆಡ್ ಅವ್ರನ್ನ ಕರೆಸಿದ್ದೆ. ಅಲ್ಲಿ ಸುತ್ತಲೂ ಗಲಾಟೆ ಮಾಡಿ ಅವ್ರನ್ನೆಲ್ಲ ಕೂಡ ಹಾಕಿ ಎಲ್ಲ ಗಲಾಟೆ ಮಾಡ್ತಿದ್ರು. ನಾನು ನ್ಯಾಫೆಡ್ ಆಫೀಸರ್ಸ್ನ ಬೇರೆಯವ್ರನ್ನ ಕರೆಸಿದ್ದೆ. ಅವರೇನು ಹೇಳ್ತಿದ್ದಾರೆ, ಸ್ಪೈಸರ್ಸ್ ಇವೆಲ್ಲ ಗ್ರೇಡಿಂಗ್ ಮಾಡೋದು ನಾವಲ್ಲ, ನ್ಯಾಫೆಡ್ ಆಫೀಸರ್ ಮಾಡ್ತಿರ್ತಾರೆ, ಅವ್ರು ಮಾಡೋದು ನಮ್ದಲ್ಲ. ಎಪಿಎಂಸಿ ಅವರು ಪ್ರೊಕ್ಯೂರ್ಮೆಂಟ್ ಮಾಡೋ ಮಾರ್ಕೆಟಿಂಗ್ ಫೆಡರೇಷನ್ ಮಾಡ್ತಾ ಇದ್ದಾರೆ. ಅವರು ಹೇಳ್ತಕ್ಕಂಥ
ಬಯಸ್ಬೇಕು ಈಗ ಸೆಂಟ್ರಲ್ ಗೌರ್ಮೆಂಟ್ ಸಿಗುತ್ತೆ. ಆಯ್ತು, ಅದು ಕಾರಣ ರೇಟ್ಗಳು ಬೀಳಲಿಕ್ಕೆ. ಆದ್ರಿಂದ ಗ್ಲೋಬಲ್ ಮಿಷನ್ ಮಾತಾಡಿ ಅದಕ್ಕೆ ಪ್ರೊಕ್ಯೂರ್ಮೆಂಟ್ ಏನ್ ಸಮಸ್ಯೆ ಇದೆ ಆದಷ್ಟು ಪರಿಹಾರ ಮಾಡೋ ಪ್ರಯತ್ನ ಮಾಡ್ತಾರೆ. ಸಮಸ್ಯೆ ಅಂದ್ರೆ ಅದೇ ಸಾರಿ ಸಚಿವರೇ ಏನಾಗಿದೆ ಅಂದ್ರೆ ಗ್ರೇಡ್ ಮಾಡೋದು ಅವಶ್ಯಕ. ನಾವೇನು ಚಂದ್ರಿಕೆ ಬಂದು ಕೆಟ್ಟಿರ್ತದೆ, ಪಶ್ಮಿ ಇದ್ರೆ ಅದು ತೆಗೆದಾಕಿ ಒಳ್ಳೆ ಕ್ವಾಲಿಟಿ ಗ್ರೇಡ್ ಮಾಡಿ ವಾಪಸ್ ಹಾಕಿದ್ರೆ ಏನಾಗಿದೆ, ಮೊನ್ನೆ ಹೋಗಿ ಎಲ್ಲ ತಗೊಂಡು ಈಗ ಒಂದು 15 ದಿವಸ ತಗೊಂಡ್ರೆ ನನ್ನ ಖರೀದಿ ಸ್ಟಾಪ್ ಮಾಡಿದ್ದಾರೆ. ಇಷ್ಟು ಲಿಮಿಟ್ ಅಂತ ಮಾಡ್ಬೋದು, ಅನ್ಲಿಮಿಟ್ ಎಲ್ಲಾ ಕಂಪನಿಗೂ ಖರೀದಿ ಮಾಡಬೇಕು, ಅದನ್ನು ಡೈರೆಕ್ಷನ್ ಕೊಡ್ಬೇಕು. ಮನೆ ಅಧ್ಯಕ್ಷರ ವಿನಂತಿಗೆ ಡಿ ಏನೇ ಅಂತ ಕೇಳೋಣ. ಒಂದು ನಿಮಿಷ ನಾನು ಸ್ವಲ್ಪ ಕ್ಲಿಯರ್ ಮಾಡ್ತೇನೆ. ಈಗ ನಮ್ಮಲ್ಲಿ ಏನ್ ಮಾಡ್ತಾರೆ